ಅಖಿಲ ಭಾರತ ತುಳು ಒಕ್ಕೂಟ ಹಾಗೂ ತೆಂಕುತಿಟ್ಟು ಯಕ್ಷನಾಟ್ಯ ತರಬೇತಿ ಮಕ್ಕಳ ರಂಗ ಪ್ರವೇಶ ಇದರ ಸಂಯುಕ್ತ ಆಶ್ರಯದಲ್ಲಿ ನಿನ್ನೆ ಅಭಿನಂದನಾ ಕಾರ್ಯಕ್ರಮ ಮಂಗಳೂರಿನ ಕಾವೂರಿನಲ್ಲಿ ನಡೆಯಿತು. ಈ ಸಂದರ್ಭ ರಂಗ ಪ್ರವೇಶ ಪಡೆದ ಮಕ್ಕಳಿಗೆ ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು. ಈ ವೇಳೆ ಮಕ್ಕಳೊಂದಿಗೆ ಮಾತನಾಡಿದ ಕದ್ರಿ ನವನೀಶ್ ಶೆಟ್ಟಿ, ಯಕ್ಷಗಾನ ಪಾತ್ರಧಾರಿಗಳು ಮಾಡುವಂತಹ ಪಾತ್ರವನ್ನ ಗಮನಿಸಿ ತಾನು ಇಂತಹ ಪಾತ್ರಗಳನ್ನ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ಮನನ ಮಾಡಬೇಕು. ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿಯುವ ಆಸಕ್ತಿ ಇರುವವರು ಓದುವ ಆಸಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ರಾಮಾಯಣ ಮತ್ತು ಮಹಾಭಾರತ ಮೊದಲಾದ ಪುರಾಣದ ಕಥೆಗಳ ತಿಳುವಳಿಕೆಯನ್ನ ಹೆಚ್ಚಿರಬೇಕು ಅಂದರು. ಈ ವೇಳೆ ಕಾರ್ಯಕ್ರಮದಲ್ಲಿ ರತನ್ ಕುಮಾರ್, ರಾಜಗೋಪಾಲ್ ರೈ, ಪ್ರದೀಪ್ ಆಳ್ವಾ, ಸುಕನ್ಯಾ, ರಾಕೇಶ್ ರೈ ಅಡ್ಕ, ದೇವಿ ಚರಣ್ ಶೆಟ್ಟಿ, ಮುಲ್ಕಿ ಕರುಣಾಕರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಯಾನ ಈ ಪಾತ್ರ ಮಲ್ತಿನ ಹೆಚ್ಚು ಆಲೋಚನೆ ಮಾಡ್ಬೋದು. ಟಿವಿ ಬಂದಾಗ ನಾಟಕ ಕೂನಾಗ ಯಾನ ಈ ಪಾತ್ರ ಮಲ್ತಿನ ಹೆಚ್ಚು ಹಾಕುವುದು ಇಂಚ ಆಲೋಚನೆ ಮಲ್ತಿನ ಮಾತ್ರ ನಿಮಗೆ ಬೆಳವಣಿಗೆ ಸಾಧ್ಯ. ಮತ್ತೆ ಓದಿನ ಅಭ್ಯಾಸ ಮಾಡ್ತದೆ. ಓದಿನ ಅಭ್ಯಾಸ ಅಂದ್ರೆ ರಾಮಾಯಣ ಮತ್ತು ಮಹಾಭಾರತ ಈ ಕಥೆಗಳನ್ನು ನಿಮಗೆ ಸುರುವು ತಿಳಿಯುವುದು ಎಂತ ನಾಲೆಜ್ ನಿಮಗೆ ಏನು ಉಂಟು ಆತ ನಿಮಗೆ ಯಕ್ಷಗಾನ ತುಂಬುವ ಸಾಧ್ಯ ಆಗ್ತದೆ. ಅಂಚಾದ ನಿಖಿಲ್ ನನ್ನ ಓದಿನ ಅಭ್ಯಾಸ ಇಲ್ಲದ ಪುಸ್ತಕ ಗಿಫ್ಟ್ ಕೊಡುವುದು ಅಂತ ಅಮ್ಮನ ಕೈದ ನಿಖಿಲಿಗೆ ರಾಮಾಯಣ ಮಹಾಭಾರತ ಪುಸ್ತಕ ಕಲಿತು ಕಾಮಿಕ್ಸ್ ಕಲಿತಿದ್ದಾಗಲ್ಲ ರಾಮಾಯಣ ಮಹಾಭಾರತದ ಕಾಮಿಕ್ಸ್ ಕಲಿತು ಓದುದು. ಇದು ಮೊಬೈಲ್ ದುಡ್ಡಿನಿಂದಾಗಲ್ಲ ರಾಮಾಯಣ ಮಹಾಭಾರತದ ಕಥೆ ಕೇಳಿದ್ರೆ ಪುರಾಣದ ಕಥೆ ಕೇಳಿದ್ರೆ ಕೇಳಿ ಅಭ್ಯಾಸ ಮಾಡಿದ ಯಕ್ಷಗಾನಕ್ಕೆ